ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ 2023 ಪ್ರಶಸ್ತಿ ಬೊಕ್ಕ ಪ್ರಮಾಣದೋಲೆ ಪಟ್ಟುನ ಲೇಸು ಬೊಕ್ಕ ಸೇವಾ ಕರ್ತವ್ಯ ಆಕೇರಿಯಾಯಿನ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿ ತಾಯರಿಗೂ ಮೆಚ್ಚುಗೆದ ಕಾರ್ಯಕ್ರಮ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನೋಡು ನಡೆಯಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಕುಡ್ಲ, ಸರ್ಕಾರಿ ಜಿಲ್ಲಾಸ್ಪತ್ರೆ ವೆನ್ಲಾಕ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಯುವ ರೆಡ್ ಕ್ರಾಸ್ ಕುಡ್ಲ ವಿಶ್ವವಿದ್ಯಾನಿಲಯ, ಯುವ ರೆಡ್ ಕ್ರಾಸ್ ಏನಪೋಯ ವಿಶ್ವವಿದ್ಯಾನಿಲಯ ದೇರ್ಲಕಟ್ಟೆದ ಒಟ್ಟುಗೂ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ 2023 ಪ್ರಶಸ್ತಿ ಬೊಕ್ಕ ಪ್ರಮಾಣದೋಲೆ ಪಟ್ಟುನ ಅಂಚನೆ ಸೇವೆ ಅಕೇರಿಯಾಯಿನ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿ ತಾಯರಿಗೂ ಮೆಚ್ಚುಗೆದ ಮರ್ಯಾದೆ ಲೇಸು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನೋಡು ನಡೆಯಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರದ ಒತ್ತು ಗುರ್ಕಾರ್ಯರು ಗೋಪಾಲ ಬಿ ಹೊಸೂರು ಗುರ್ಕಾರ್ಮೆ ವಹಿಸದಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೂವನ್ನಾಧಿಕಾರಿ ಡಾಕ್ಟರ್ ಕುಮಾರ್ ಪ್ರಶಸ್ತಿ ಕೊಡ್ದು ಪಾತಿರ್ದು ಇತ್ತೆ ರೆಡ್ ಕ್ರಾಸ್ ಸಂಸ್ಥೆ ಈತಮಲ್ಲ ಮಟ್ಟೋಡು ಬುಳಿಯೋಡುಂದಾಂಡ ಐಕ್ ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಒತ್ತು ಕುಲಪತಿ ಎಡಪಡಿ ತಾಯಿರ್ ಕೊರ್ನ ಸಾಕಾರ ಕಾರಣ. ಇತ್ತೆ ದುಂಬುದ ಪೊಲೀಸ್ ಅಧಿಕಾರಿ ಗೋಪಾಲ ಹೊಸೂರ್ ರೆಡ್ ಕ್ರಾಸ್ ಸಂಸ್ಥೆದ ದುಂಬಾಳ್ತ ವಯಸ್ಸಿನವು ಸಂಸ್ಥೆ ನನ್ನಲಾತ್ ಬುಳ್ಳೆಯರೆ ಸಾಧ್ಯಾನ್ ಪಂಡೆರು. ಸೇವೆಯ ನಂತರ ಮತ್ತೆ ಬಂದು ಸಮಾಜ ಸೇವೆಗೆ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದೇ ಸೂಚಿಸುತ್ತೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ. ಹಾಗಾಗಿ ಅವರಲ್ಲಿರುವಂಥ ಮ್ಯಾಗ್ನಾನಿಮಸ್ ಪರ್ಸನಾಲಿಟಿ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಪರ್ಸನಾಲಿಟಿ ಇವೆರಡೂ ಕೂಡ ಅವರಲ್ಲಿ ಎದ್ದು ಕಾಣುತ್ತೆ. ಹಾಗಾಗಿ ಆ ಸೇವೆಯ ನಂತರನೂ ಕೂಡ ಅದರಲ್ಲೂ ಕೂಡ ರೆಡ್ ಕ್ರಾಸ್ ಸಂಸ್ಥೆಗೆ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮತ್ತು ಜಿಲ್ಲೆಯ ಎಲ್ಲ ರೆಡ್ ಕ್ರಾಸ್ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ರೈಟ್ ಮ್ಯಾನ್ ಈಸ್ ಇನ್ ದಿ ರೈಟ್ ಪ್ಲೇಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಲ್ವೇಸ್ ಐದರ್ ರೈಟ್ ಮ್ಯಾನ್ ಇನ್ ದಿ ರಾಂಗ್ ಪ್ಲೇಸ್ ಆರ್ ರಾಂಗ್ ಮ್ಯಾನ್ ಇನ್ ದಿ ರೈಟ್ ಪ್ಲೇಸ್, ಬಟ್ ಇಟ್ ಈಸ್ ವೇರ್ ರೈಟ್ ಮ್ಯಾನ್ ಈಸ್ ಇನ್ ದಿ ರೈಟ್ ಪ್ಲೇಸ್. ಸೊ ಹೊಸೂರ್ ಸರ್ ಆ್ಯಕ್ಚುಲಿ ಈಗ ಈಸ್ ಎ ರೈಟ್ ಮ್ಯಾನ್ ಈಸ್ ಇನ್ ದಿ ರೈಟ್ ಪ್ಲೇಸ್. ಸೊ ಆ ದೃಷ್ಟಿಯಿಂದ ನಾನು ಅವ್ರ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಇಟ್ಕೊಂಡಿದ್ದೇನೆ. ಅವರು ಒಳ್ಳೆಯ ಸೇವೆಯನ್ನು ಸಲ್ಲಿಸುವ ಮೂಲಕ ಅಪಾರವಾದಂಥ ಜ್ಞಾನ ಸಂಪತ್ತು ಜೊತೆಗೆ ಹೃದಯ ಸಂಪತ್ತು ಅವರಲ್ಲಿದೆ. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿಯಾದ ಸೇವೆ ಅಕೇರಿಯಾಯಿನ ಪ್ರೊಫೆಸರ್ P ಸುಬ್ರಹ್ಮಣ್ಯ ಎಡಪಡಿ ತಾಯರಿಗೂ ತರೆಕ್ ಪೇಟದೀದು ಶಾಲು ಬೊಕ್ಕ ಮಾಲೆ ಪಾಡ್ದು ನೆಂಪದ ಕಾಣಿಕೆ ಕೊಡ್ದು ತಮ್ಮನದ ಮರ್ಯಾದೆ ಮಲ್ತಿರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡದ ಗುರ್ಕಾರ್ಯರು ಶಾಂತರಾಮ್ ಶೆಟ್ಟಿ, ಏನಪೋಯ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ವಿಜಯ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ವಿಶ್ವವಿದ್ಯಾನಿಲಯ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಅನುಸೂಯ ರೈ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ರಾಜ್ಯ ಪ್ರತಿನಿಧಿ ಯತೀಶ್ ಬೈಕಂಪಾಡಿ ಪಾಲ್ಗೊಂಡಿರು. ಬರವು ಕಲ್ಪನಕ್ಲಿನು ಶಾಲೆಲಿಗೂ ಕಾಯಂ ದಿಯೇರ ಒತ್ತಾಯ ಮಲ್ತದು ಗ್ರಾಮದ ಜನಕಲು ಪ್ರತಿಭಟನೆ ನಡಪಾಯಿನ ಸಂಗತಿ ಕಾರ್ಲಾ ತಾಲೂಕು ಮಿಯಾರ್ ಪ್ರಾಥಮಿಕ ಶಾಲೆಡು ನಡೆದಿದ್ದು. ಬರವು ಕಲ್ಪನಕ್ಲಿನು ಶಾಲೆಲಿಗೂ ಕಾಯಂ ದಿಯೇರ ಒತ್ತಾಯ ಮಲ್ತದು ಗ್ರಾಮದ ಜನಕಲು ಪ್ರತಿಭಟನೆ ನಡಪಾಯಿನ ಸಂಗತಿ ಕಾರ್ಲಾ ತಾಲೂಕು ಮಿಯಾರ್ ಪ್ರಾಥಮಿಕ ಶಾಲೆಡು ನಡೆತದು. ಇತ್ತದ ಕಾಲಡು ಶಾಲೆ ಸುರುತ ದಿನ ತೋರಣ ಕಟ್ಟದು ಸಿಂಗಾರ ಮಲ್ತದು ಚೀಪೆ ಪಟ್ಟದು ಜೋಕ್ಲಿನ ಶಾಲೆಗೆ ಇದಕ್ಕೊಂದು ದಿನ ಆದುಂಡು ಅಂಡ ಅದಕ್ಕೆ ಎದುರಾದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡಂಬಲ ಮಿಯಾರ್ಡು ನಡೆತದು. ಬರವು ಇಲಾಖೆದ ಅಧಿಕಾರಿಗಳಿಗೆ ಎದುರಾದು ಏವ್ರ ತೋಜಾಯಿನ ಗ್ರಾಮದ ಜನ ಧಿಕ್ಕಾರ ಘೋಷಣೆದ ಒಟ್ಟುಗೂ ಶಾಲೆ ಸುರುಕು ಬೆಚ್ಚ ಮುಟ್ಟಾಯಿರು. ಕರಿನ ಎನ್ಮ ವರ್ಷಲಿಡಿದು ಬರವು ಕಲ್ಪನಕ್ಲಿನ ಕಾಯಂ ದೀವಂದೆ ಜೋಕ್ಲಿನ ಭವಿಷ್ಯದೊಟ್ಟಿಗೆ ಗೊಬ್ಬನ ಅಧಿಕಾರಿಲಿನ ನೀತಿಗೂ ಪ್ರತಿಭಟನೆ ತೋಜಾಯಿರು. ಬರವು ಕಲ್ಪನಕ್ಲಿನ ಪಾಡಂದೆ ಇವತ್ತಾಜಿ ಜೋಕುಲು ಇತ್ತಿರವುಲು ಇತ್ತೆ 14 ಮಾತ್ರ ಉಳ್ಳೆರು. ಮಾಸ್ಟರ್ ಟೀಚರ್ ಇಜ್ಜಂದೆ ಈ ವರ್ಷ ಜೋಕುಲು ದೂರದ ಶಾಲೆಗೆ ಪೋಯರೆ ಮನಸ್ಸು ಮಲ್ತದು ಮಿಯಾರ್ ಶಾಲೆ ಮುಚ್ಚುನ ಪೋಡಿಗೆ ಉಂಡಾತನು. ಎನ್ಪ ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ಇಲ್ಲಿತ್ತದು ಅಲ್ಪದ ಜೋಕುಲಿ ಶಾಲೆನೇ ನಂಬುದಿಲ್ಲ ಅಂಚದು ಮಾಸ್ಟರ್ ಟೀಚರ್ಲಿನ ಕಾಯಂ ದೀನೆಡ್ದು ಬೊಕ್ಕನೆ ಶಾಲೆ ಸುರು ಮಲ್ಪುಡೊಂದು ಪ್ರತಿಭಟನೆ ನಡಪಾಯಿರು. ಮಿಯಾರ್ ಗ್ರಾಮ ಪಂಚಾಯತ್ ದುಂಬದ ಸದಸ್ಯರು ಶೇಖ್ ಶಬ್ಬೀರ್ ಪ್ರತಿಭಟನೆದ ದುಂಬಾಳ್ತ ವಹಿಸದಿದ್ದರು. ಶಾಲೆದ SDMC ಗುರ್ಕಾರ್ಯರು ಅನ್ನು ಬೊಕ್ಕ ಗ್ರಾಮದ ಸದಸ್ಯರು ಒತ್ತು ಗುರ್ಕಾರ್ಯರು ಶೇಖರ್, ಹಿರಿಯರು ಮಾನಿಗಾ ಮೇರ, ಪದ್ಮಾಕರ ಪೂಜಾರಿ ಪ್ರತಿಭಟನೆ ನೀಡಿದ್ದರು. ಇಲ್ಲಿಯ ಸಮಸ್ಯೆ ಏನಂತ ಹೇಳಿದ್ರೆ ಸಾಧಾರಣ ಒಂದು 8 ವರ್ಷದಿಂದ ಇಲ್ಲಿ ಟೀಚರ್ಸ್ ಕೊಡ್ತಾ ಇಲ್ಲ. ಒಂದು ಅಕ್ಟೋಬರ್ ಅಲ್ಲಿ ಇದು ಸೆಪ್ಟೆಂಬರ್ ನಂತರ ದಿನಗಳಲ್ಲಿ ಗೆಸ್ಟ್ ಟೀಚರ್ಸ್ ಬರ್ತಾರೆ. ಆ ಗೆಸ್ಟ್ ಟೀಚರ್ನ ಹಾಕೊಂಡು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಏನು ಮಾಡಿದೆ ಅಂತ ಹೇಳಿದ್ರೆ 3 ತಿಂಗಳು ಇಲ್ಲಿಯ ಸ್ಥಳೀಯರಿಂದಲೇ ಶುಲ್ಕವನ್ನು ಕಲೆಕ್ಟ್ ಮಾಡಿ ಇಲಾಖಾ ವತಿಯಿಂದ ಅಂತ ಹೇಳಿ 2 ಟೀಚರ್ಸ್ನ ಕೊಟ್ಟರು. ಆ ನಂತರ ದಿನಗಳಲ್ಲಿ ಗೆಸ್ಟ್ ಟೀಚರ್ಸ್ ಬಂದರು, 2 ಗೆಸ್ಟ್ ಟೀಚರ್ಸ್ನ ಕೊಟ್ಟರು.
ನಾವು ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಗೆಸ್ಟ್ ಟೀಚರ್ಸ್ ಇಂದ ಈ ಕೆಲಸವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ವರ್ಷಂಪ್ರತಿ ಸರ್ಕಾರ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶಿಕ್ಷಕರನ್ನು ಟ್ರೈನ್ ಮಾಡ್ತದೆ. ಈ ನಲಿಕಲಿ ವಿದ್ಯಾಭ್ಯಾಸ ಇರಬಹುದು, ಅದನ್ನು ಮಕ್ಕಳಿಗೆ ನೀಡಬೇಕಾದ್ರೆ ನಮಗೆ ಕಾಯಂ ಶಿಕ್ಷಕರೇ ಬೇಕು, ಟ್ರೈನ್ಡ್ ಶಿಕ್ಷಕರೇ ಬೇಕು. ಇಲ್ಲಿಯ ಮಕ್ಕಳು ನೋಡಿ, ಸಾಧಾರಣ ಒಂದು 7 ವರ್ಷದ ಹಿಂದೆ 56 ಮಕ್ಕಳಿದ್ರು. ಕಡಿಮೆ ಆಗಿ ಟೀಚರ್ಸ್ ಇಲ್ಲ ಅನ್ನುವ ಕಾರಣದಿಂದ ಕಡಿಮೆ ಆಗ್ತಾ ಬಂದು ಈಗ ಕಳೆದ ವರ್ಷ 18 ಮಕ್ಕಳಿದ್ರು ನಮ್ಮಲ್ಲಿ. 18 ಕೂಡ ಈ ವರ್ಷ 8 TC ಹೋಗಿದೆ ಇಲ್ಲಿಂದ. ಈಗ 10 ಮಕ್ಕಳು ಉಳಿದಿದ್ದಾರೆ. ಬರುವ ವರ್ಷ ನಾವು ಈಗ ನಮಗೆ ಟೀಚರ್ಸ್ ನಾವು ಈ ವರ್ಷನೂ ಆಗಲು ಇಲಾಖೆ ವತಿಯಿಂದ ಕೊಡದೆ ಹೋದರೆ ನಮ್ಗೆ ಏನಾಗ್ತದೆ, ಬರುವ ವರ್ಷ ಇಲ್ಲಿ ಬೇಗನೆ ಹಾಕ್ಬೇಕು. ನಾವು ಇಲ್ಲಿ ಸ್ಥಳೀಯರೆಲ್ಲ ಇದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲ ಸೇರಿ ಬಹಳ ಒಂದು ಆಸೆಯನ್ನು ಇಟ್ಕೊಂಡು ಸ್ಥಳೀಯ ಒಂದು ಮುಳಿಹುಲ್ಲಿನ ಮನೆಯನ್ನು ಕಟ್ಟಿ ಅವರೇ ಸ್ವಂತ ಇದು ಮಾಡಿ ಶಾಲೆಯನ್ನು ಮಾಡಿದ್ದಾರೆ. ಅದರ ಹಿಂದೆ ಎಷ್ಟು ಅವರು ದುಡಿದ್ದಾರೆ ಅಂದರೆ ಅವರಿಗೆ ಗೊತ್ತು. ಈಗ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ ಅಂದ್ರೆ ಈಗ ಸ್ಥಳೀಯರಲ್ಲಿ ಆತಂಕ ಸ್ಟಾರ್ಟ್ ಆಗಿದೆ. ಬಂಟ್ವಾಳ ತಾಲೂಕದ ನಂದಾವರ ಮಾರ್ಗೋಡ್ದು ಅರಮನೆ ಮಾರ್ಗವು ತಿರುಗುನ ಮಾರ್ಗನು ಉಲೈಪಾಡ್ದು ಅಲ್ಪದವರಿ ಮುರಕಲ್ಲುದ ಬರೆಗೋಡೆ ಕಟ್ಟರೆ ದುಮ್ಮು ಪೋನಗ ಜಾಗೆಗೆ ಬೇಟಿಕೊರ್ನ ಅಧಿಕಾರಿನ ಕೂಟ ಕಾಮಗಾರಿನ ತತ್ಕಾಲಗು ಉಂತಾಯಿನ ಸಂಗತಿ ನಡೆತುಂಡು. ಬಂಟ್ವಾಳ ತಾಲೂಕದ ನಂದಾವರ ಮಾರ್ಗೋಡ್ದು ಅರಮನೆ ಮಾರ್ಗವು ತಿರುಗುನ ಮಾರ್ಗನು ಉಲೈಪಾಡ್ದು ಅಲ್ಪದ ಒರಿ ಮುರಕಲ್ಲದ ಬರೆಗೋಡೆ ಕಟ್ಟರೆ ದುಮ್ಮು ಪೋನಗ ಜಾಗೆಗೆ ಬೇಟಿಕೊರ್ನ ಅಧಿಕಾರಿನ ಕೂಟ ಕಾಮಗಾರಿನ ತತ್ಕಾಲಗು ಉಂತಾಯಿನ ಸಂಗತಿ ನಡೆತುಂಡು. ಕಾಮಗಾರಿ ಉಂತಾಲೆಂದು 300 ಗ್ರಾಮ ಪಂಚಾಯತ್ಗೂ ಊರ್ದಕ್ಲು ದೂರು ಕೊಡ್ದಿತ್ತೇರು. ಜಾಗೆಗೆ ಬೇಟಿ ಕೊಡ್ದು ಪಿಂದೊನ್ನ ಪಿಡಿಒ ಲಕ್ಷ್ಮಣ್ ಕಾಮಗಾರಿಗೆ ದುಂಬತ್ತ ತಯಾರು ಮಲ್ತೊಂದಿತ್ತಿನ ಜನಕ್ಕೂ ನೋಟಿಸ್ ಕೊಡ್ದು ಬರೆಗೋಡೆ ಕಟ್ಟಂದಿನಂಚ ಜಾಗ್ರತೆ ಪಂಡದು ಕಾನೂನು ಉಂದೆಕ್ ಅವಕಾಶ ಇಜ್ಜಿಯಿಂದ ಮಾಹಿತಿ ಕೊಡ್ದಿತ್ತೇರು. ಮಾರ್ಗದ ವಿಚಾರಡು ಕೋರ್ಟ್ ಕೇಸ್ ಇತ್ತದು ಇತ್ತಿನಂಚನೆ ಕಾತುನರೆ ಕೋರ್ಟ್ ಆದೇಶ ಕೊಡ್ತುಂಡು. ಕೋರ್ಟ್ದ ಆದೇಶ ಬೊಕ್ಕ ಪಿಡಿಒ ಆದೇಶನು ಮೀರ್ದು ಬರೆಗೋಡೆ ಕಟ್ಟೊಂದಿತ್ತದು ಅವಿನುಂತಾದು ಐತ ಮಿತ್ತು ಕಾನೂನು ಕ್ರಮದೆತ್ತೊಂದೆಂದು ಗ್ರಾಮದ ಬೊಕ್ಕ ಬಿಜೆಪಿ ಕಾರ್ಯಕರ್ತರು ಬಂಟ್ವಾಳ ತಹಶೀಲ್ದಾರ್ ಆಫೀಸ್ದ ಎದುರುಡು ಧರಣಿ ಕುಲಿಯರು. ಕರಿನ ಕೆಲವು ತಿಂಗಳು ದುಂಬು ಅರಮನೆ ಮಾರ್ಗಗೂ ಶಾಸಕರ ಅನುದಾನ ಕಾಂಕ್ರೀಟ್ ಪಾಡ್ದಿತ್ತಂಡು. ಇತ್ತೆ ಮಾರ್ಗೋಗು ತಾಗದುಪ್ಪುನ ಇಲ್ಲಗ್ ಮರಿಯಾಲುಡು ನೀರು ಪೊಗ್ಗೊಡುಂದು ಪನ್ಪನ ಕಾರಣ ಕೊರ್ದು ಮಾರ್ಗನು ಉಲೈಪಾಡ್ದು ಮುರಕಲ್ಲುಲೇನು ಗಳಸದು ಬರೆಗೋಡೆ ಕಟ್ಟೆರೆ ದುಂಬು ಬತ್ತಿನ ಸಂಗತಿ ನಡೆತದುಂಡು. ರಶೀದ್ ನಂದಾವರ ಪನ್ಪುನಾರು ಒಂದು ಅರಿನ ಖಾಸಗಿ ಜಾಗೆಂದು ಪಂಡೊಂದು ಕಲ್ಲದ ಅಗರ್ ಕಟ್ಟೆರೆ ಅವಕಾಶ ಕೊರ್ಲೆಂದು ಕೇನೊಂದುಲೇರು. ಒಂದು ಸರ್ಕಾರಿ ಜಾಗೆ ಮುಲ್ಪ ಬರೆಗೋಡೆ ಕಟ್ಟಿರಂಡ ಮಲ್ಲಗಾಡಿಲು ಮಾರ್ಗೋಗು ತಿರ್ಗೆರೆ ಸಾಧ್ಯ ಆಪುಜಿ ಪನ್ಪುನ ದೂರು ಸಾರ್ವಜನಿಕರನ ವಾದುಂಡು. ಒಂದು ಕೋರ್ಟ್ ಕೇಸ್ ಉಪ್ಪನ ಸಂಗತಿ ಆಯ್ ನೀಡಿದವರ ಜಾಗೆ ಏರೆಗೆ ಸೇರ್ದುಂಡೊಂದು ಅಧಿಕಾರಿಗಳಿಗೆ ಕೆಪ್ಪುಗುಪ್ಪಾತಂಡು. ತಹಶೀಲ್ದಾರ್ SB ಕೂಡಲಗಿ, ಪಿಡಿಒ ಲಕ್ಷ್ಮಣ್, ನಗರ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ, SI ರಾಮಕೃಷ್ಣ, ಕಂದಾಯ ಅಧಿಕಾರಿ ವಿಜಯ್, ಪಂಚಾಯತ್ ಕಾರ್ಯಂತರು ಸ್ವಾತಿ ಸೇರ್ದು ಬೇತೆ ಬೇತೆ ಅಧಿಕಾರಿಗಳು ಜಾಗೆ ಪೋದು ಪಿಂದೊಂಡೆರು. ಈ ಪೊರ್ತುಡಿಲ್ಲದ ಕ್ಲೇಗ್ ಬುಕ್ಕ ಸಾರ್ವಜನಿಕರಿಗೂ ಓದಂಟು ನಡೆತದು ಸ್ಥಿತಿಗತಿ ಜೋರಾನಗ KSRP ಸೇರ್ದು ನಗರ ಸ್ಟೇಷನ್ ಅಧಿಕಾರಿಗಳು ಜಾಗೆಗೆ ಬತ್ತದು ಸ್ಥಿತಿಗತಿ ಕೈ ಮೀರಂದಿರಂಚ ಕ್ರಮದೆತ್ತೊಂಡೆರು. ಕೋರ್ಟ್ ಆರ್ಡರ್ ಇರುವಾಗ ಆ ರೀತಿ ಇರುವಾಗ ವಾಪಸ್ ಅದನ್ನು ಕಾನೂನು ಉಲ್ಲಂಘನೆ ಮಾಡ್ತಾರಲ್ಲ, ಬರ್ತಿರ್ಬೇಕಲ್ಲ ತುಂಬದಾಗ ಎಂಚ ಉಂಡ ಕಟ್ಟಡ ಇಲ್ಲದ ಬರೀ ಕಟ್ಟಡ ಇಲ್ಲ ರೋಡ್ ಒಂದು ಬಿಟ್ಟು ಕಟ್ಟಿ ಅಳತೆ ಮಾಡ್ತದೆ ಹೆಚ್ಚ ಎಲ್ಲ ರೋಡ್ ಇಟ್ಟರೆ ರೋಡ್ ಒಂದು ಕನ್ನಡ ಇಲ್ಲ ಬೇಜಾರಿ ನಮ್ಮ ಇಲ್ಲಡಿ ಏತಿಲ್ಲಡೆ ಮದಿಮಾಯೆ ಮದಿಮೆಡ್ದು 2 ದಿನ ದುಂಬು ತೋಜಂದಾಯಿನ ಸಂಗತಿ ಕೇರಳ ಕರ್ನಾಟಕ ಗಡಿ ಜಾಗೆ ತೌಡುಗೋಳಿ ವರ್ಕಾಡಿನ ನಡೆತುಂಡು. ಮದಿಮಾಯನ ಅಮ್ಮೇರು ಐತಪ್ಪ ಶೆಟ್ಟಿ ಪನ್ಪುನ ಉದ್ಯಮಿ ಈ ಬಗೆಟ್ ಕೊಣಾಜೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರು. ಮದಿಮಾಯೆ ಮದಿಮೆಡ್ದು 2 ದಿನ ದುಂಬು ತೋಜಂದಾಯಿನ ಸಂಗತಿ ಕೇರಳ ಕರ್ನಾಟಕ ಗಡಿ ಜಾಗೆ ತೌಡುಗೋಳಿ ವರ್ಕಾಡಿಡ ನಡೆತುಂಡು. ಇಲ್ಲಡು ರಾತ್ರಿ ಮದರಿಂಗಿದ ಲೇಸಗ್ ಅಟ್ಟಣೆ ಆವೊಂದು ಇಲ್ಲಲ್ದಕ್ಕಲು ಕುಟುಂಬದಕ್ಕಲು ಗೌಜಿಡುಪುನಗ ಫಲವಸ್ತು ಕನಯರೆಂದು ಪಿದೈ ಪೋತಿನ ಮದಿಮಾಯೆ ಪಿರಬರಂದೆ ತೋಜಂದೆ ಆತೇರು. ತೌಡುಗೋಳಿ ವರ್ಕಾಡಿ ದೇವಂದ ಬಡಪದ ಉದ್ಯಮಿ ಐತಪ್ಪ ಶೆಟ್ಟಿಯರ್ ನಮಗೆ ಕಿಶನ್ ಶೆಟ್ಟಿ ತೋಜಂದಾಯಿನ ಮದಿಮಾಯೆ ಜೂನ್ 1 ಗುರುವಾರ ಉಪ್ಪಳ ಮೂಲದ ಇತ್ತೆ ಜಪ್ಪ ಮುಗಿರಡುಪ್ಪನ ಕುಟುಂಬ ಒಂಜೇತ ಉಪನ್ಯಾಸಕಿನ ಒಟ್ಟುಗು ಮದಿಮೆಗೆ ನಿಘಂಟು ನಿಶ್ಚಯ ಆದಿತ್ತಂಡು. ಮದಿಮಾಲಿನ ಇಲ್ಲಡು ಗೌಜಿದ ಮದ್ರಿಂಗಿ ಸಾತ್ರದ ಲೇಸ್ ಆದುಪೋತುಂಡು. ಮದ್ರಿಂಗಿದ ದಿನ ಮಧ್ಯಾಹ್ನ ಸ್ಕೂಟರ್ಡ್ ಪೋಯಿನ ಮದಿಮಾಯೆ ದೇರ್ಲಕಟ್ಟೆ ಮುಟ್ಟಿನಾಗ 2 ದಾನ್ನ
ಅರ್ಧ ಗಂಟೆ ಫೋನ್ ಪಾತಿರ್ನ ಬಗೆಟ್ ಪೊಲೀಸ್ ಮೂಲೊಡ್ದು ತೆರೆದು ಬೈದನು. ರಡ್ಡು ಕುಟುಂಬಲ ಶ್ರೀಮಂತಿಗೆ ಇತ್ತಿನ ಕುಟುಂಬ ಆದಿತ್ತದು ಮದಿಮೆಗ್ ಬಾರಿ ಗೌಜಿ ನೆಲೆ ಉರ್ದಿತ್ತಂಡು. ಕಿಶನ್ ಶೆಟ್ಟಿ ತೋಚಂದೆ ಆದ ರಡ್ಡಿಲ್ಲದಕ್ಲೆಗ್ಲ ದುಃಖ ಬೇಜಾರು ಉಂಟು ಮಲ್ತದಂಡು. ಮದಿಮೈನ ಅಮ್ಮೀರ್ ಐತಪ್ಪ ಶೆಟ್ಟಿ ಈ ಬಗೆಟ್ ಕೊಣಾಜೆ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರು. ಕಾಸುಪತ್ತಾಯಿನ ಕೇಸುಗೆ ಸಂಬಂಧಪಟ್ಟಿನಂಚ ಬೊಂಬಾಯಿ ಉದ್ಯಮಿ ಕಳತ್ತೂರು ವಿಶ್ವನಾಥ ಶೆಟ್ಟಿ ಪನ್ಪುನರಿನ ಕುಡ್ಲಾ ಸೈಬರ್ ಕ್ರೈಂ ಪೊಲೀಸರು ಸ್ವಾಧೀನಗುದೆ ತಂದು ತನಿಖೆ ಶುರು ಮಾಡ್ತಿದ್ದರು. ಕಾಸುಪತ್ತಾಯಿನ ಕೇಸುಗೆ ಸಂಬಂಧಪಟ್ಟಿನಂಚ ಬೊಂಬಾಯಿ ಉದ್ಯಮಿ ಕಳತ್ತೂರು ವಿಶ್ವನಾಥ ಶೆಟ್ಟಿ ಪನ್ಪುನರಿನ ಕುಡ್ಲಾ ಸೈಬರ್ ಕ್ರೈಂ ಪೊಲೀಸರು ಸ್ವಾಧೀನಗುದೆ ತಂದು ತನಿಖೆ ಶುರು ಮಾಡ್ತಿದ್ದರು. 2 ದಿನ ದುಂಬು ಬೊಂಬಾಯಿ ಹಿಡಿದು ಬಜ್ಪೆ ವಿಮಾನ ಉಂತನ ತಾಣಗೂ ವಿಮಾನಡು ಬತ್ತಿನ ಆರೆನು ಸೈಬರ್ ಕ್ರೈಂ ಪೊಲೀಸರು ಸ್ವಾಧೀನಗುದೆ ತಂದು ಕೋರ್ಟ್ಗೆ ಹಾಜರು ಮಲ್ತದಿತ್ತದು ಪೊಲೀಸ್ ಕಸ್ಟಡಿ ವಿಚಾರಣೆ ನಡೆತುಂಡು. ಕುಡ್ಲದ ಪುದರ್ ಪೋಯಿ ಕಟ್ಟುನ ಸಂಸ್ಥೆಗೆ 300 ಕೋಟಿ ರೂಪಾಯಿ ಸಾಲ ದೆಪ್ಪಾದ ಕೊರ್ಪೆಂದು ನಂಬಾದ ವಿಶ್ವನಾಥ್ ಶೆಟ್ಟಿ ಬೊಕ್ಕ ಬೊಂಬಾಯಿದ ಕದಂ ಪನ್ಪುನಾರ್ ಸೇರ್ದು ರೋಹನ್ ಬೊಕ್ಕ ಹರೀಶ್ ಪನ್ಪುನಕ್ಲೆದು 1 ಕೋಟಿ 17 ಲಕ್ಷ ರೂಪಾಯಿ ಅಡ್ವಾನ್ಸ್ ತೆತ್ತೊಂದಿರು. ಐದು ಬೊಕ್ಕ ಸಾಲ ದೆಪ್ಪಾದ ಕೊರಂದೆ ಪತ್ತಾದಿರಂದು ಪೊಲೀಸರಿಗೂ ದೂರು ಕೊಡ್ದಿತ್ತು. ಈ ಮೋಸದ ಕೇಸಿಡು ಆರೋಪಿ ವಿಶ್ವನಾಥ್ ಶೆಟ್ಟಿನ ಜನ ಬೊಂಬಾಯಿದ ಕದಮ್ಮನ್ನು ಪತ್ತರೆ ಪೊಲೀಸರು ಪುಣೆಯೊಂದಲ್ಲಿರು. ಕುಡ್ಲಾನಗರ ಪೊಲೀಸರಿನ ಒಂದು ಕೂಟ ಬೊಂಬಾಯಿಗೆ ಪೋತುಂಡು. ಅಲ್ಪದ ಕ್ರೈಂ ಬ್ರಾಂಚ್ ಪೊಲೀಸರಿನ ಸಹಾಯದೆತ್ತೊಂದು ಆರೋಪಿನ ಪತ್ತರೆ ಪ್ರಯತ್ನ ನಡೆತೊಂದುಂಡು. ನನ್ನ 2 ದಿನ ತೊಲೈ ಕದಂ ಪೊಲೀಸ್ ಬಲಿಕ ಬೋರುನ ಸಾಧ್ಯತೆ ಉಂಡು ಎನ್ನದುಂಡು. ಈ ನಡುಟು ಬೊಳ್ಳಿದೆತ್ತೊನ್ನ ಕೇಸಿಗೆ ಸಂಬಂಧಪಟ್ಟದು ಒಡಿಪದ ಆಲ್ತಾಫ್ ಪನ್ಪುನರಿನ ಆರೋಪಿ ಕಳತ್ತೂರು ವಿಶ್ವನಾಥ್ ಶೆಟ್ಟಿ 17 ಲಕ್ಷ ರೂಪಾಯಿ ಪತ್ತೈನ ಬಗೆಟ್ಟು ಒಡಿಪುನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಆರೋಪಿನ ಮಿತ್ತ ನನ್ನಲ್ಲ ಕೆಲವು ಕೇಸುಬೂರಿನ ಸಾಧ್ಯತೆ ಉಂಟು ಎಂದು ಪೊಲೀಸರು ತೆರಿಪಾದರು. ಸಿಸಿಬಿ ಎಸಿಪಿ ಪರಮೇಶ್ವರ ಹೆಗ್ಡೆ ನಿರ್ದೇಶನಡು ಸಿಸಿಬಿ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಬೊಕ್ಕ ಸೆನ್ ವಿಭಾಗದ ಇನ್ಸ್ಪೆಕ್ಟರ್ ಸತೀಶ್ ತನಿಖೆ ದುಂಬರಿದ್ದರು. ಬಂಟ್ವಾಳ ತಾಲೂಕು ಪುರಸಭಾ ಸುತ್ತದ ಗೂಡಿನ ಬಳಿಟ್ಟು ಗುಡ್ಡೆ ಜರಿದು ಅಪಾಯದ ಸ್ಥಿತಿಟುಂಡು. ಆಂಡ ಮುಲ್ಪ ದುಂಬತ್ತ ಜಾಗೃತಿ ದಿಟ್ಟಿಡು ಚೂರಾಂಡಲ ಕಾಮಗಾರಿ ನಡಪಾದಿಜರು. ಗುಡ್ಡದ ತೀರ್ಥಮೇಟು ಪತ್ತೆಡ್ದಿಚ್ಚ ಇಲ್ಲಿತ್ತದು ಅಕುಲು ಅಪಾಯ ಎದುರು ಸಾವಡಾತನು. ಬಂಟ್ವಾಳ ತಾಲೂಕು ಪುರಸಭಾ ಸುತ್ತದ ಗೂಡಿನ ಬಳಿಟ್ಟು ಗುಡ್ಡೆ ಜರಿದು ಅಪಾಯದ ಸ್ಥಿತಿಟು ಉಂಡು. ಅಂಡ ಮುಲ್ಪ ದುಂಬತ್ತ ಜಾಗೃತಿ ದಿಟ್ಟಿಡು ಚೂರಾಂಡಲ ಕಾಮಗಾರಿ ನಡಪಾದಿಜರು. ಕರಿನ ವರ್ಷ ಗೂಡಿನ ಬಳಿ ಗುಡ್ಡದ ಮೇಲ್ಭಾಗೊಡ್ದು ಅರ್ಧ ಮಾರ್ಗನೆ ಬಿಚ್ಚಿಂಡಲ ಬಜಿ ಪೊಯ್ಯದಿಂಜಿನ ಗೋಣಿ ಚೀಲದೀದು ತತ್ಕಾಲದ ರಿಪೇರಿ ಮಲ್ತದಿತ್ತಂಡು. ಗುಡ್ಡದ ಮಿತ್ತಡು ಪುರಸಭೆ ಸುತ್ತದ ಹೆಚ್ಚಿನ ಕಡೆಕ್ ನೀರು ಒದಗಾವನ ಟ್ಯಾಂಕಿ ಇತ್ತದು ಬಿಚ್ಚಿನ ಮಾರ್ಗದ ಅಡಿಟ್ಟು ಪೈಪ್ ಲೈನ್ ಉಂಡು. ಕರಿನ ವರ್ಷ ಮಾರ್ಗ ಬಿಚ್ಚಿನ ಪೊರ್ತುಡು ಪೈಪ್ ಲೈನ್ ತೋಜುದುಂಡು. ಆಂಡ ಈ ಸರ್ತಿ ಅಡ್ಡ ಗೋಣಿ ಚೀಲದ ಇತ್ತಂಡು. ಈ ಸರ್ತಿ ಬಿಚ್ಚಿಂಡ ಇಡೀ ಮಾರ್ಗ ಬಂದ್ ಬೂರುನು ಮಾತ್ರ ನೀರ್ದ ಪೈಪ್ ಲೈನ್ ಇಡೀ ನಷ್ಟ ಆಪುಂಡು. ಹೆಚ್ಚಿಗೆ ನಷ್ಟ ಆವಂದಿನಂಚ ಈ ದುಂಬೆ ಕಾಮಗಾರಿ ನಡಪ ಒಲಿತ್ತಂಡು. ಆಂಡ ನನ್ನಲ್ಲ ಎಲ್ಲೆಗಾಂಡಲ ಕಾಮಗಾರಿ ನಡಪಾದಜರು. ಗುಡ್ಡದ ತೀರ್ಥಮೇಟು ಪತ್ತೆಡ್ದಿಚ್ಚ ಇಲ್ಲಿತ್ತದ ಅಕುಲು ಅಪಾಯ ಎದುರು ಸಾವಡಾತಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರಥಮ ದರ್ಜೆ ಕಾಲೇಜು ಪರ ವಿದ್ಯಾರ್ಥಿ ಸಂಘದ ಜೊತೆ ಸೇರಿಗೆಡೆ ನಡತಿನ ಯಕ್ಷಗಾನ ಪಂತೋಡು ನಿಟ್ಟೆ ಡಾಕ್ಟರ್ NSAM ಪ್ರಥಮ ದರ್ಜೆ ಕಾಲೇಜು ಸುರುತ ಸ್ಥಾನ, ಬೆದ್ರದ ಆಳ್ವಾಸ್ ಕಾಲೇಜ್ 2ನೇ ಸ್ಥಾನ, ಕುಡ್ಲದ SDM ಕಾನೂನು ಕಾಲೇಜು 3ನೇ ಸ್ಥಾನ ಗೆದ್ದಿದ್ದು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರಥಮ ದರ್ಜೆ ಕಾಲೇಜು ಪರ ವಿದ್ಯಾರ್ಥಿ ಸಂಘದ ಜೊತೆ ಸೇರಿಗೆಡೆ ನಡತಿನ ಯಕ್ಷಗಾನ ಪಂತೋಡು ತರಣಿ ಸೇನಾ ಕಾಳಗ ಪ್ರಸಂಗ ಗೊಬ್ಬಿನ ನಿಟ್ಟೆ ಡಾಕ್ಟರ್ NSAM ಪ್ರಥಮ ದರ್ಜೆ ಕಾಲೇಜು ಸುರುತ ಸ್ಥಾನ, ಶ್ರೀ ಹರಿಲೀಲಾ ಪ್ರಸಂಗ ಗೊಬ್ಬಿನ ಬೆದ್ರದ ಆಳ್ವಾಸ್ ಕಾಲೇಜ್ 2ನೇ ಸ್ಥಾನ, ಬೊಕ್ಕ ಸುದರ್ಶನ ವಿಜಯ ಪ್ರಸಂಗ ಪ್ರದರ್ಶನ ಕೂರ್ನ ಕುಡ್ಲದ SDM ಕಾನೂನು ಕಾಲೇಜ್ 3ನೇ ಇನಾಮ್ ಗೆಂದುಂಡು. ಬುಧಾರ ಬಯ್ಯಗ ನಡತನ ಮುಗಿತಲ ಲೇಸುಡು ಇನಾಮ್ನೇನು ಪಟ್ಟಿಯರು. ರಾಜವೇಷ, ಪುಂಡುವೇಷ, ಸಿರಿವೇಷ, ಹಾಸ್ಯವೇಷ, ಬಣ್ಣದ ವೇಷ ಇಂಚ ಬೇತೆ ಬೇತೆ ಇನಾಮ್ಲೇನು ಕೊರ್ದು ಮರ್ಯಾದೆ ಮಲ್ತಿರು. ತೀರ್ಪುಗಾರರಾಯನ ತಾರ್ನಾಥ ವರ್ಕಾಡಿ, ಅಂಡಾಲ ದೇವಿ ಪ್ರಸಾದ್ ಶೆಟ್ಟಿ ಬೊಕ್ಕ ಕಟೀಲ್ ಮುರಳೀಧರ್ ರಾವ್ ಮೊಕ್ಲಿಗ ಮರ್ಯಾದೆ ಸಂದಾಯರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ಗುರ್ಕಾರ್ಯರು ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ, ಕಟೀಲ್ ಕ್ಷೇತ್ರದ ವೆಂಕಟರಮಣ ಆಸರಣ್ಣ, ಹರಿನಾರಾಯಣ ದಾಸ ಆಸರಣ್ಣ ಬೊಕ್ಕ ಸಂತೋಷ್ ಕುಮಾರ್ ಹೆಗ್ಡೆ, ಯಾದವ ಕೋಟ್ಯಾನ್ ಪೆರ್ಮುದೆ, ಬಿಪಿನ್ ಚಂದ್ರ ಶೆಟ್ಟಿ, ಮೋಹನ್ ರಾವ್, ಮಿಥುನ ಕೊಡೆತ್ತೂರು, ಕಿರಣ್ ಪಕ್ಕಳ, ಪ್ರಾಚಾರ್ಯರು ಡಾಕ್ಟರ್ ಕೃಷ್ಣ, ಬಾಲಕೃಷ್ಣ ಶೆಟ್ಟಿ, ಸುಜಾತಾ ಭಟ್, ಉಪನ್ಯಾಸಕರು ಡಾಕ್ಟರ್ ವಿಜಯ್ ಬಿ, ಆಶಾ ಕೀರ್ತಿ ಪಾಲ್ಗೊಳ್ಳಿರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಹೊಸ ಕುಲಪತಿಯಾದ MS ಮೂಡಿತ್ತಾಯ ಅಧಿಕಾರದೆ ತೊಂದಿರು. 6 ಈ ದುಂಬೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಜತೆ ಕುಲಪತಿಯಾದ ಕುಲಸಚಿವರಾದ ಗ್ಲೋಬಲ್ ಇನಿಷಿಯೇಟಿವ್ ನಿರ್ದೇಶಕರಾದ ಕಾರ್ಯ ಮಲ್ತದಿತ್ತರು.
ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಹೊಸ ಕುಲಪತಿಯಾದ ಎಂಎಸ್ ಮುಡಿತಾಯ ಅಧಿಕಾರದೆ ತೊಂದರು 6 ಮೇ ನಿಟ್ಟೆ ವಿಶ್ವವಿದ್ಯಾನಿಲಯದ ಜತೆ ಕುಲಪತಿಯಾದ ಕುಲಸಚಿವರಾದ ಗ್ಲೋಬಲ್ ಇನಿಷಿಯೇಟಿವ್ ನಿರ್ದೇಶಕರಾದ ಕಾರ್ಯಮಲ್ತದಿದ್ದರು. ನಿಟ್ಟೆಡುಪ್ಪುನ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾದ ಡಾ ಶಂಕರ್ ಅಡ್ಯಂತಾಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲರಾದ ಕುಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಪ್ರಾಧ್ಯಾಪಕರಾದ ಒಡಿಪುದ ಎಂಜಿಎಂ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯ ಬೊಕ್ಕ ದಾವಣಗೆರೆತ ಉನ್ನತ ಶಿಕ್ಷಣ ಕೇಂದ್ರಡು ಸೇವೆ ಸಂದಾದರು. ಎಂಎಸ್ ಮುಡಿತಾಯರು ವಾಣಿಜ್ಯ ವಿಷಯಡು ಪದವಿ, ವೆಚ್ಚ ನಿರ್ವಹಣಾ ಶಾಸ್ತ್ರ ವಿಷಯಡು ಮೈಸೂರು ವಿಶ್ವವಿದ್ಯಾನಿಲಯದ್ದು ಮಿತ್ತ ಮಟ್ಟದ ಬರವು ಕಲಿತಿದ್ದರು. ಕುಡ್ಲ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿ ಪಡೆದಿದ್ದು ಅಮೆರಿಕಾದ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ್ದು ಪೋಸ್ಟ್ ಡಾಕ್ಟರಲ್ ಸಂಶೋಧನೆ ಮುಗಿತಿದ್ದರು. 40 ವರ್ಷದ ಬರವು ಕಲ್ಪವನ ಸೇವೆದ ಪೊರ್ತು ಪಾಕ ಪತ್ರಿಕೆಲೆಗೂ ಲೇಖನ ಬರೆತಿರು. 10 ಬೂಕಲಿನ ಬರೆದು ಅಚ್ಚಿ ಮಲ್ಪಾದಿತ್ತದು. ಭಾರತೀಯ ಬ್ಯಾಂಕಿಂಗ್ ಬುಕ್ಕ ಪಣವು ಸಂಸ್ಥೆ, ಕರ್ನಾಟಕ ರಾಜ್ಯ ಕೃಷಿ ಬುಕ್ಕ ಮಾರ್ಕೆಟ್ ಮಂಡಳಿ, ನಬಾರ್ಡ್, ಫೋರ್ಡ್ ಫೌಂಡೇಶನ್, ಐಸಿಎಸ್ಎಸ್ಆರ್, ಸರ್ ರತನ್ ಟಾಟಾ ಟ್ರಸ್ಟ್, ಭಾರತ ಸರ್ಕಾರದ ಪಡವು ಸಚಿವಾಲಯ, ಅಮೆರಿಕ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ ಗ್ಲೋಬಲ್ ಎಂಗೇಜ್ಮೆಂಟ್ ಫಂಡ್ ಇಂಚಿತ್ತಿ ಸಂಸ್ಥೆನ ಪಣವು ಸಾಯದ ಒಟ್ಟುಗು ಪಾಕ ಸಂಶೋಧನಾ ಯೋಜನೆಯನ್ನು ನಡಪಾದು ಕೊಡ್ತಿರು. ಎಂಎಸ್ ಮುಡಿತಾಯರು ಮ್ಯಾನೇಜ್ಮೆಂಟ್ ವಿಷಯಡು ಇತ್ಯದ ಸಮಸ್ಯೆಲಿನ ಬಗೆಟ್ ಪಣವು ಸೇರ್ಪಡೆ, ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆ ಬೊಕ್ಕ ಕಾರ್ಪೊರೇಟ್ ಫಿಲಂ ಡಪಿ ಇಂಚಿತ್ತಿ ವಿಷಯಡು ಪಿಎಚ್ಡಿ ಪದವಿಗಾದ ಕಲ್ಪನಕ್ಲಿಗೂ ಮಾರ್ಗದರ್ಶಕರಾದ ಕೆಲಸ ಮಲ್ತಿದರು. ರಾಜ್ಯದ ಪುಂಜೋಲಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಲಿಡ್ ಧರ್ಮಗ ಪೋಪನ ಘೋಷಣೆ ಆಯ್ಬಿರಿಕೆ ಕರಾವಳಿಡು ಹೆಚ್ಚಾದ ಸಂಚಾರ ಮಲ್ಪನ ಖಾಸಗಿ ಬಸ್ಲಿಡ್ಲ ಧರ್ಮದ ಪ್ರಯಾಣಗೂ ಸರ್ಕಾರ ಕ್ರಮದೆತ್ತನೊಡೊಂದು ಒತ್ತಾಯ ಕೇಂದ್ರ ಬೈದಂಡು. ರಾಜ್ಯದ ಪುಂಜೋಳಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಲಿಡ್ ಧರ್ಮಗ ಪೋಪನ ಘೋಷಣೆ ಆಯ್ಬಿರಿಕೆ ಕರಾವಳಿಡು ಹೆಚ್ಚಾದ ಸಂಚಾರ ಮಲ್ಪನ ಖಾಸಗಿ ಬಸ್ಲಿಡ್ಲ ಧರ್ಮದ ಪ್ರಯಾಣಗೂ ಸರ್ಕಾರ ಕ್ರಮದೆತ್ತನೊಡೊಂದು ಒತ್ತಾಯ ಕೇಂದ್ರ ಬೈದಂಡು. ಈ ಬಗೆಟ್ ಖಾಸಗಿ ಬಸ್ ತನಿಖಲಿನ ಸಂಘಲ ಅಭಿಪ್ರಾಯ ಒತ್ತು ಕೊಡ್ತಂಡು. ಈ ಬಗೆಟ್ ಖಾಸಗಿ ಬಸ್ ತನಿಖಲಿನ ಸಂಘಲಿನ ಒಕ್ಕೂಟದ ರಾಜ್ಯ ಗುರ್ಕಾರ್ಯರ ಬುಕ್ಕ ಒಡಿಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರ ಕುಯಿಲಾಡಿ ಸುರೇಶ್ ನಾಯಕ್ ಅಭಿಪ್ರಾಯ ತಿರಿಪಾದು ಕರಾವಳಿ ಸೇರಿನಂಚ ರಾಜ್ಯದ 17 ಜಿಲ್ಲೆಲೆಡು ಖಾಸಗಿ ಬಸ್ ಸಂಚಾರ ಉಂಡು. ಸರ್ಕಾರ ಪಂಡಿನ ಸರ್ಕಾರಿ ಬಸ್ಲೆಡ್ ಪೊಂಜೋಲೆಗೆ ಧರ್ಮದ ಪ್ರಯಾಣ ಘೋಷಣೆ ಆತಂಡು. ಸರ್ಕಾರಿ ಬಸ್ಲೆಗೆ ಕೊರ್ಪನ ಅನುಕೂಲ ಖಾಸಗಿ ಬಸ್ಲೆಗ್ಲ ಕೊರ್ಲೆ ಕಾಸ್ತ ರೂಪುಡತ್ತನಲ್ಲ ತೆರಿಗೆ ಪುಡಿದು ಬುಡ್ಪುನ ಡೀಸೆಲ್ ಸಬ್ಸಿಡಿ ರೂಪುಡು ಕೊರ್ಲೆ ಎಂಕ್ಲಿಗಾಪನ ಪುದೆನ್ನು ದಿಂಜಾದ ಕೊರಿಯರಂಡ ಧರ್ಮದ ಪ್ರಯಾಣಗೂ ಎಂಕುಲ್ ತಯಾರುಲ್ಲ. ಕೆಎಸ್ಆರ್ಟಿಸಿದ ಮಾನದಂಡ ಎಂಕ್ಲೆಗ್ಲ ಒಪ್ಪಾಡು 10 ಜಿಲ್ಲೆಲೆಡು ಬಾರಿ ಹೆಚ್ಚ ಖಾಸಗಿ ಬಸ್ಸುಲು ಉಲ್ಲಂದು ಕುಯಿಲಾಡಿ ಸುರೇಶ್ ನಾಯಕ್ ಪಂಡಿರು. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳಿವೆ. ಅಲ್ಲಿ ಏನು ಮಾಡುವುದು ಅಂತೇಳಿ ಒಂದಷ್ಟು ಪ್ರಯಾಣಿಕರಿಗೆ, ಒಂದಷ್ಟು ರಾಜಕೀಯ ನಾಯಕರಿಗೆ ಈ ಬಗ್ಗೆ ಜಿಜ್ಞಾಸೆ ಇದೆ. ರಾಜ್ಯ ಬಸ್ಸು ಮಾಲಕರ ಒಕ್ಕೂಟದ ಅಧ್ಯಕ್ಷನಾಗಿ ಸರ್ಕಾರದ ಮತ್ತು ನಮ್ಮ ಸಾರಿಗೆ ಇಲಾಖೆಯ ಸಚಿವರ ಹತ್ರ ನನ್ನೊಂದು ಮನವಿ. ಏನು ಇವತ್ತು ಕೆಎಸ್ಆರ್ಟಿಸಿ ನೀವು ಫ್ರೀ ಅಂತ ಹೇಳಿದಿರಿ, ಅದಕ್ಕೆ ಸರ್ಕಾರದಿಂದ ದುಡ್ಡು ತುಂಬಿಸಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಕೆಎಸ್ಆರ್ಟಿಸಿ ಅವರು ಏನು ಪುಕ್ಸಟೆ ಏನು ಫ್ರೀ ಕೊಡೋದಿಲ್ಲ. ಏನು ಮಹಿಳೆಯರು ಅದರಲ್ಲಿ ಪ್ರಯಾಣ ಮಾಡ್ತಾರೆ ಅವರ ದುಡ್ಡನ್ನ ಸರ್ಕಾರ ಭರಿಸಿಕೊಡ್ತದೆ. ಅಂತ ವ್ಯವಸ್ಥೆ ಖಾಸಗಿಯಲ್ಲೂ ನೀವು ಮಾಡಿದ್ರೆ ಯಾರು ಮಹಿಳೆ ನಮ್ಮ ಬಸ್ಸಲ್ಲಿ ಹೋಗ್ತಾರೆ ಆ ಮಹಿಳೆಗೆ ಕೊಟ್ಟಂತ ಏನು ಉಚಿತ ಪಾಸ್ ಇದೆ ಅದನ್ನ ನೀವು ಖಾಸಗಿಯವರಿಗೆ ತುಂಬಿಸಿಕೊಡೋದಂತಾದ್ರೆ, ಎಲ್ಲೆಲ್ಲಿ ಸರ್ಕಾರಿ ಬಸ್ ಇಲ್ಲ ಅಲ್ಲಿ ಖಾಸಗಿ ವ್ಯವಸ್ಥೆ ಇದೆ ಅಲ್ಲಿ ಕೂಡ ನಾವು ಉಚಿತವಾಗಿ ಪ್ರಯಾಣಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಆ ದುಡ್ಡನ್ನ ಸರ್ಕಾರ ನಮಗೆ ಒಂದು ಟ್ಯಾಕ್ಸ್ ರೂಪದಲ್ಲಿಯೋ ಅಥವಾ ಡೀಸೆಲ್ ಸಬ್ಸಿಡಿ ಕೊಡೋ ರೂಪದಲ್ಲಿಯೋ ನಮಗೆ ತುಂಬಿಸಿಕೊಟ್ರೆ ನಾವು ಕೂಡ ಅದನ್ನ ನಾವು ಚಾಲನೆ ಕೊಡ್ಲಿಕ್ಕೆ ತಯಾರಿದ್ದೇವೆ. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಇದರಿಂದ ಕೆಲವು ಪ್ರಯಾಣ ಉಚಿತವಾಗಿ ಹೋಗುವ ಒಂದಷ್ಟು ಜನರಿಗೆ ಇದರಿಂದ ವಂಚಿತರಾಗ್ತಾರೆ. ವಿದ್ಯಾರ್ಥಿಗಳು, ಮಹಿಳಾ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ. ಅವರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಬಸ್ ಮಾಲಕರ ಒಕ್ಕೂಟ ಈ ನಿರ್ಣಯ ತೆಗೆದುಕೊಳ್ತಾ ಇದೆ. ಸರ್ಕಾರ ಇದಕ್ಕೆ ಪೂರಕವಾಗಿ ಸ್ಪಂದನ ಮಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇಲ್ಲದ್ರೆ ಇಲ್ಲಿಯ ಜನರಿಗೆ ಅದರಿಂದ ಶಿವಮೊಗ್ಗದಲ್ಲಿ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಮಡಿಕೇರಿಯಲ್ಲಿ ಇರ್ಬೋದು, ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದ 17 ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ. ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಈಗ ಕೇವಲ ಗವರ್ಮೆಂಟ್ ಬಸ್ಸಲ್ಲಿ ಖಾಲಿ ಮಹಿಳೆಯರೇ ತುಂಬಿ ಪುರುಷರಿಗೆ ಆ ಬಸ್ಸಿನ ವ್ಯವಸ್ಥೆ ಸಿಗಲಿಕ್ಕಿಲ್ಲ. ಪುರುಷರು ನಮ್ಮ ಬಸ್ಸಿಗೆ ಬರಬೇಕಾಗ್ಬೋದು, ಖಾಸಗಿ ಬಸ್ಸಿಗೆ. ಇದು ಒಂದಷ್ಟು ತೊಂದರೆ ಆಗುವ ಲಕ್ಷಣ ಇದೆ. ಒಟ್ಟಾರೆಯಾಗಿ ಸುಗಮ ಸಂಚಾರದ ವ್ಯವಸ್ಥೆಯಿಂದ ನಮ್ಮ ಒಕ್ಕೂಟದ ವತಿಯಿಂದ ನಾವು ಈ ಬೇಡಿಕೆಯನ್ನು ಸರ್ಕಾರದಿಂದ ಇಟ್ಟಿದ್ದೇವೆ.
ಕುಡ್ಲ ಅಡ್ಯಾರ್ದ ಅಡ್ಯರ್ ಗಾರ್ಡನ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನಡಪಾಯಿನ 2 ದಿನದ ವಿದ್ಯಾರ್ಥಿ ಯಕ್ಷಗಾನ ಸಮ್ಮೇಳನಡು ಬೇತೆ ಬೇತೆ ಶಾಲಾ ಕಾಲೇಜ್ಲಿನ 34 ಕೂಟ ಪಾಲ್ದಿತ್ತಂದು ಹೈಸ್ಕೂಲ್ ವಿಭಾಗಡು ಬೆದ್ರದ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಕಾಲೇಜ್ ವಿಭಾಗಡು ನಿಟ್ಟೆದ ಡಾಕ್ಟರ್ NMAM ತಾಂತ್ರಿಕ ಮಹಾವಿದ್ಯಾಲಯ ಒಂಜನೇ ಸಮಗ್ರ ತಂಡ ಪ್ರಶಸ್ತಿಗೆ ಸಂದಿದನು. ಕುಡ್ಲ ಅಡ್ಯಾರ್ದ ಅಡ್ಯರ್ ಗಾರ್ಡನ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನಡಪಾಯಿನ 2 ದಿನದ ವಿದ್ಯಾರ್ಥಿ ಯಕ್ಷಗಾನ ಸಮ್ಮೇಳನಡು ಬೇತೆ ಬೇತೆ ಶಾಲೆ ಕಾಲೇಜ್ಲಿನ 34 ಕೂಟ ಪಾಲ್ದಿತ್ತುಂಡು 45 ನಿಮಿಷ ಪೊರ್ತು ಕೊಡ್ದಿತ್ತದು ಪ್ರತಿಯೊಂದು ಕೂಟಡು 10 ಕಲಾವಿದರು ಪಾಲ್ದಿತ್ತನರೆ ಅವಕಾಶ ಕೊಡ್ದಿತ್ತೇರು. ಹೈಸ್ಕೂಲ್ ವಿಭಾಗಡು 16 ಬೊಕ್ಕ ಕಾಲೇಜ್ ವಿಭಾಗಡು 22 ಕೂಟ ಸೇರ್ದು ಒಟ್ಟು 6 ಕಲಾವಿದರು ಪಾಲ್ದಿತ್ತುಂಡರು. ಯಕ್ಷಧ್ರುವ ಪಟ್ಲ ಸಂಭ್ರಮ 2023 ಲೇಸಡು ಬಿನ್ನೆರು ಬೊಕ್ಕ ಟ್ರಸ್ಟ್ ಪದಾಧಿಕಾರಿಗಳು ಇತದು ಇನಾಮ್ಲಿನ ಪಟ್ಟಿಯರು. ಹೈಸ್ಕೂಲ್ ವಿಭಾಗಡು ಬೆದ್ರದ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಶ್ರೀ ಹರಿಲೀಲಾ ಪ್ರಸಂಗ ಗೊಬ್ಬುದು ಸಮಗ್ರ ತಂಡ ಪ್ರಶಸ್ತಿಗೆ ಸಂದಂಡು. ತರಣಿ ಸೇನಾ ಪ್ರಸಂಗ ಗುಬ್ಬಿನ ಬಿಜಯ್ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ 2ನೇ ಸಮಗ್ರ ತಂಡ ಪ್ರಶಸ್ತಿ, ಮೋಕ್ಷ ಸಂಗ್ರಾಮ ಪ್ರಸಂಗ ಪ್ರದರ್ಶನ ಮಲ್ತಿನ ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ 3ನೇ ಸಮಗ್ರ ತಂಡ ಪ್ರಶಸ್ತಿಗೆ ಎಂದಂಡು. ರತಿ ಕಲ್ಯಾಣ ಪ್ರಸಂಗ ಗುಬ್ಬಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಉಜಿರೆ ಶಿಸ್ತದ ತಂಡ ಪ್ರಶಸ್ತಿ ದೆತ್ತೊಂಡು. ಕಾಲೇಜ್ ವಿಭಾಗಡು ಶರಣ ಸೇವಾ ರತ್ನ ಪ್ರಸಂಗ ಗುಬ್ಬಿನ ನಿಟ್ಟೆದ ಡಾಕ್ಟರ್ NMAM ತಾಂತ್ರಿಕ ಮಹಾವಿದ್ಯಾಲಯ ಒಂಜನೇ ಸಮಗ್ರ ತಂಡ ಪ್ರಶಸ್ತಿಗೆ ಸಂದಂಡು. ನರಶಾರ್ದೂಲ ಪ್ರಸಂಗ ಪ್ರದರ್ಶನ ಮಲ್ತಿನ ಬೆದ್ರದ ಆಳ್ವಾಸ್ ಕಾಲೇಜ್ 2ನೇ ಸಮಗ್ರ ತಂಡ ಪ್ರಶಸ್ತಿ, ನರಕಾಸುರ ಮೋಕ್ಷ ಪ್ರಸಂಗ ಗುಬ್ಬಿನ ಸುರತ್ಕಲ್ ಗೋವಿಂದಾಸ್ ಕಾಲೇಜ್ 3ನೇ ಸಮಗ್ರ ತಂಡ ಪ್ರಶಸ್ತಿ ಗೆಂದಂಡು. ತರಣಿ ಸೇನಾ ಕಾಳಗ ಪ್ರಸಂಗ ಗೊಬ್ಬಿನ ಕುಡ್ಲದ ಕೆನರಾ ಕಾಲೇಜ್ ಶಿಸ್ತದ ತಂಡ ಪ್ರಶಸ್ತಿ ಗೆಂದಂಡು. ಪುಂಡು ವೇಷ, ರಾಜವೇಷ, ಸಿರಿವೇಷ, ಬಣ್ಣದ ವೇಷ, ಹಾಸ್ಯ ವೇಷ, ಪೋಷಕ ವೇಷ ತಂಡದ ಶ್ರೇಷ್ಠ ಕಲಾವಿದ ಪಂಪನ ಇನಾಮ್ಲಿನ ಪಟ್ಟಿಯರು. ಒಂಜನೇ ಇನಾಮಗು 50,000 ರೂಪಾಯಿ, 2ನೇ ಇನಾಮಗು 30,000 ರೂಪಾಯಿ, 3ನೇ ಇನಾಮಗು 20,000, ಮಾತ ತಂಡದಕ್ಲೆಗ್ 10,000 ರೂಪಾಯಿ ಮರ್ಯಾದೆ ಪಣವು ಬೊಕ್ಕ ಬೇತೆ ಬೇತೆ ಇನಾಮುಲೆಗ್ ಪಣ ಒಟ್ಟಿಗಿತ್ತಂಡು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದ ತಾಪಕರು ಸತೀಶ್ ಶೆಟ್ಟಿ ಪಟ್ಲ, ಪಂಥದ ಪ್ರಧಾನ ಸಂಚಾಲಕರು ಕದ್ರಾ ನವನೀತ ಶೆಟ್ಟಿ, ಸಂಚಾಲಕರು ಕೃಷ್ಣ ಶೆಟ್ಟಿ ತಾರೆಮಾರ್, ಆರತಿ ಆಳ್ವ, ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಕೆ ಈ ಪೊರ್ತುಡಿತ್ತರು. ದಯಾ ಕ್ರಿಯೇಷನ್ಸ್ ಬಾಯರ್ ಅರ್ಪಣೆ ಮಲ್ತದು ಕುಡ್ಲದ ದಿಯಾ ರಾವ್ ಕೆ ಪದ ಪಂಡದು ನಲಿತ ತೋಜಾವ್ನ ಹರ್ಷಲ್ ಶೆಟ್ಟಿ ಕಲ್ಲಮಣ್ಕುರ್ ಬರೀನ ಕುಡ್ಲಾ ಸೀಮೆದೊಡತಿ ಮಂಗಳಾದೇವಿ ತುಳು ಭಕ್ತಿಗೀತೆ ಶುಕ್ರವಾರ ಬಯ್ಯ 6 ಗಂಟೆಗೆ ಮಂಗಳದೇವಿ ದೇವಸ್ಥಾನ ಬಿಡುಗಡೆ ಆಪುಂಡು. ಕುಡ್ಲಾ ನಗರ ದಕ್ಷಿಣದ ಶಾಸಕರು ವೇದವ್ಯಾಸ್ ಕಾಮತ್ ಭಕ್ತಿಗೀತೆ ಬಿಡುಗಡೆ ಮಲ್ಪೆರಂದು ಪ್ರಕಟಣೆ ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲ ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇರು.